ಕೆಜೆಯು ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಾಗೂ ಕಾಸೆಸ್ ಸಂಸ್ಥೆ ಬಾಲ್ಮಠ ಮಂಗಳೂರು ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಮೋಗ್ಲಿಂಗ್ ಸಂಸ್ಮರಣೆ ಮಂಗಳೂರು ಬಲ್ಮಠದ ಸಹಯೋಗದಲ್ಲಿ ನಡೆಯಿತು. ಇದೇ ವೇಳೆ ಮಂಗಳೂರು ಸಮಾಚಾರ ಸಂಪಾದಕ ರೆವರೆಂಡ್ ಹರ್ಮನ್ ಮೋಗ್ಲಿಂಗ್ ಪುತ್ಥಳಿಗೆ ಹೂವಿನ ಹಾರ ಹಾಕುವ ಮೂಲಕ ಗೌರವ ಸಲ್ಲಿಸಲಾಯಿತು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯರು ಹಾಗೂ ಕೆಟಿಸಿ ಪತ್ರಗಾರ ಸಹಾಯಕರಾದ ಬೆನೆಟ್ ಜಿ ಅಮ್ಮನ್ನ ಮಂಗಳೂರು ಸಮಾಚಾರ ಪತ್ರಿಕೆ ಇತಿಹಾಸದ ಬಗ್ಗೆ ಉಪನ್ಯಾಸ ನೀಡಿದರು. ಬಳಿಕ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಇದ್ರ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಸಂಶೋಧಕರಾದ ಪ್ರೊಫೆಸರ್ ಎ ವಿ ನಾವಡ ಕನ್ನಡ ಸಾಹಿತ್ಯಕ್ಕೆ ರೆವರೆಂಡ್ ಹರ್ಮನ್ ಮೋಗ್ಲಿಂಗ್ ಅವರ ಕೊಡುಗೆ ಕುರಿತು ಉಪನ್ಯಾಸ ಗೈದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷರಾದ ಹರೀಶ್ ಬಂಟ್ವಾಳ ಮಾತನಾಡಿ, ಮೋಗ್ಲಿಂಗ್ ಅವರು ಸಂಪೂರ್ಣ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಗಳು ನಿಜಕ್ಕೂ ಖುಷಿ ಕೊಡೋ ವಿಚಾರ. ಪತ್ರಿಕೆಯ ಹುಟ್ಟು ಪರಿವರ್ತನೆಯ ಬಗ್ಗೆ ಇಂದು ಸಂಪೂರ್ಣ ಮಾಹಿತಿ ತಿಳಿದುಕೊಂಡಂತಾಯಿತು. ಜೊತೆಗೆ ಪತ್ರಿಕೆಯ ಹಿಂದಿನ ಇತಿಹಾಸವನ್ನು ಮುಂದಿನ ಜನಾಂಗಕ್ಕೂ ಕೊಂಡೊಯ್ಯುವಂತಿರಬೇಕು. ಬ್ರಿಟಿಷರ ವಿರುದ್ಧ ಹೋರಾಡಿದ ಅನೇಕ ಘಟನೆಗಳನ್ನು ಈ ಪತ್ರಿಕೆ ಮುಖಾಂತರ ಮೆಲುಕು ಹಾಕಿಕೊಳ್ಳಲಾಗುತ್ತಿದೆ. ನಿಜಕ್ಕೂ ಇದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಕಾರ್ಯಕ್ರಮದಲ್ಲಿ ಲಕ್ಷ್ಮಣ್ ಕುಂದರ್, ವಂದನೀಯ ಡಾಕ್ಟರ್ ಹನಿ ಕಬಾಲ್, ವಂದನೀಯ ಸಾಗರ್ ಸುಂದರ್ ರಾಜ್ ಹಾಗೂ ತಾರನಾಥ್ ಕಾಪಿಕಾಡ್ ಉಪಸ್ಥಿತರಿದ್ದರು. ಬಲ್ಮಠದಲ್ಲಿ ಬೇರೆ ಹೆಸರು ಮೊದಲ ಪ್ರಾರಂಭ ಜರ್ಮನ್ ಮಿಷನ್ ಪ್ಲಸ್ ಅಂತ ಹೇಳಿ, ಆನಂತರ ಭಾಷಾ ಮಿಷನ್ ಪ್ಲಸ್ ಅಂತ ಆಯಿತು, ಆನಂತರ ಕ್ಯಾಂಡಿಸ್ ಮಿಷನ್ ಪ್ಲಸ್ ಅಂತ ಆಯಿತು, ಮತ್ತು ಬಲ್ಮಠ ಮಾಸ್ಟರ್ ಪ್ಲಸ್ ಅಂತ ಹೇಳಿ, ಆನಂತರ ಬಲ್ಮಠ ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ ಹೆಸರಿನಿಂದ ಈಗಲೂ ಆಗಿನ ಕಾಲದ ವಿತಂತ್ರದಲ್ಲಿ ಪ್ರಿಂಟ್ ಬಿಟ್ಟು ಆಗಿನ ಕಾಲದಲ್ಲಿ ಅಚ್ಚುಮೊಳೆಗಳಿಗೆ ಜೋಡಿಸುವಂಥ ವಿಷಯ ಇರ್ಬೋದು, ಅಚ್ಚುಮೊಳೆಗಳಿರ್ಬೋದು ಈಗಲೂ ಆ ಪ್ರಶ್ನೆಯಲ್ಲಿ ಈಗಲೂ ಓದಲಿಕ್ಕೆ ವರ್ಷಕ್ಕೆ ಹೆಚ್ಚಿನ ಕಾಲೇಜಿನ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಪತ್ರಿಕೆ ಬಂದು ನೋಡ್ತಾ ಇದ್ದಾರೆ. ಅದೊಂದು ಹೆಮ್ಮೆಯ ವಿಷಯ. ಮತ್ತು ಹೆಮ್ಮೆಯ ವಿಷಯ ಅಂತ ಆದರೆ ಅವರು ಸಾಹಿತ್ಯ, ಧಾರ್ಮಿಕ ಸಾಹಿತ್ಯ, ಕ್ರೈಸ್ತ ಸಾಹಿತ್ಯ ಕೂಡ ಬಹಳ ಮಹತ್ವದ್ದೇ. ಇವತ್ತಿನ ಕಾಲಕ್ಕೆ ಆ ಕ್ರೈಸ್ತ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಕ್ರೈಸ್ತ ಧಾರ್ಮಿಕ ಸಾಹಿತ್ಯದ ಮೂಲಕ ಆಗಿನ ಕಾಲದ ಕ್ರೈಸ್ತರ ಮನೋಧರ್ಮವನ್ನು ಹೇಳುತ್ತೆ. ಅದು ಅವರ ಹೃದಯ ದರ್ಪಣ ಆಗಿರಲಿ, ಜಾತಿ ವಿಚಾರಣೆ, ದೇವ ವಿಚಾರಣೆ ಎಲ್ಲೂ ಕೂಡ ಅದು ಒಂದು ರೀತಿಯಿಂದ ನಮ್ಮ ಕ್ರೈಸ್ತ ಧರ್ಮ ಶ್ರೇಷ್ಠವಾದದ್ದು, ಎಲ್ಲರೂ ಅದನ್ನೇ ಅನುಸರಿಸಬೇಕು, ಈ ತರದ ಒಂದು ಮನೋಧರ್ಮ ಎಲ್ಲೂ ಇಲ್ಲ. ಆಗ ಆ ಪತ್ರಿಕೆಯಲ್ಲಿ ಇಲ್ಲಿ ನಾನು ಓದಿದ ಆ ಪತ್ರಿಕೆಗಳಲ್ಲಿ ಎಲ್ಲೂ ಒಂದೇ ವಾಕ್ಯ ಕ್ರೈಸ್ತ ಧರ್ಮದ ಪ್ರಚಾರವನ್ನು ಮಾಡಿಲ್ಲ. ಮೊದಲ ಸಂಚಿಕೆಯ ಮೊದಲ ಪುಟದಲ್ಲಿ ಬಾಕ್ಸ್ ಐಟಮ್ ಆಗಿ ಅವರು ಪುರಂದರದಾಸರ ಒಂದು ಕೀರ್ತನೆಯ ಭಾಗವನ್ನು ಹಾಕಿ ಅಂತಹ ಒಬ್ಬ ಸೆಕ್ಯುಲರ್ ಮನೋಧರ್ಮದ ಒಬ್ಬ ವ್ಯಕ್ತಿ. ಮಸೀದಿಗೆ ದನದ ಮಾಂಸ ಬೆಳೆಸ್ತಿದ್ರು ಅನ್ನುವಂಥ ವಿಚಾರ ಆವತ್ತಿನ ಮಂಗಳೂರು ಸಮಾಚಾರದಲ್ಲಿ ದಾಖಲಾಗಿದೆ. ಮಂಗಳೂರು ಸಮಾಚಾರದಲ್ಲಿ ದಾಖಲಾಗಿದೆ. ಅಂಥದೇ ಪ್ರಕರಣ ಈಗ ಕೂಡ ಇದೆ. ಕಿಡಿಗೇಡಿಗಳು ಯಾವುದರಿಂದ ಇದ್ರು ನೋಡಿ, ಯಾವಾಗಲೂ ಒಂದು ಕೆಟ್ಟದ್ದು ಇದ್ದಾಗಲೇ ಒಳ್ಳೆಯದಕ್ಕೆ ಮಾತು ಬರುವಂತ ಅಂತ ಹೇಳ್ತಾರಲ್ಲ, ಕೆಟ್ಟ ಕೆಲಸ ಮಾಡೋದು ಆಗ್ಲೇ ಇದ್ರು ಈಗಲೂ ಇದ್ದಾರೆ. ಆ ಕೆಟ್ಟ ಕೆಲಸ ಮಾಡೋದ್ರಿಂದಾಗಿ ಮಾತ್ರ ಊರಿಗೆ ಕೆಟ್ಟ ಹೆಸರು ಬರ್ತದೆ ಅನ್ನುವಂಥ ಭಾವನೆ ಇದ್ದಾಗಲೇ ಇನ್ನ ನನ್ನ ಪತ್ರಕರ್ತರ ಸಹೋದರರು ಬ್ರ್ಯಾಂಡ್ ಮುಸಲವರು ಅನ್ನುವಂಥ ಒಂದು ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ರು. ಆ ಬ್ರ್ಯಾಂಡ್ ಮುಸಲರು ಅನ್ನುವಂಥದ್ದು ನಿಜವಾಗಿ ಬ್ರ್ಯಾಂಡ್ ಮುಸಲರು ಆಗಬೇಕಿದ್ರೆ ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಆ ಕೆಟ್ಟ ಕೆಲಸ ಮಾಡುವವರನ್ನು ಬಯಲಿಗೆಳೆಯುವ, ಬೆಳಕು ತರುವಂತ ಕೆಲಸ ಆಗಬೇಕು. ಅದನ್ನು ಮುಚ್ಚಿ ಹಾಕುವಂತ ಕೆಲಸ ಅಲ್ಲ. ಮಾಧ್ಯಮಗಳ ಮೂಲಕ ಘಟನೆಯನ್ನು ಇಡೀ ಜಗತ್ತಿಗೆ ತಿಳಿಸಿ ಅದರ ಮೂಲಕ ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಅವರನ್ನು ಅನಾವರಣ ಮಾಡುವಂತಹ ಸಂದರ್ಭ ಬಂದ್ರೆ ಆಗ ಆ ಕೆಟ್ಟ ಕೆಲಸ ಮಾಡುವವರು ಹಿಂದೆ ಹೋಗಿ ನಮ್ಮ ಬ್ರ್ಯಾಂಡ್ ಮುಖರು ಈ ಬ್ರ್ಯಾಂಡ್ ಮುಖರಾಗಿ ಜಗತ್ತಿಗೆ ಪ್ರಚಾರ ಪಡ್ತದೆ. ಹಿಂದಿನ ಏನು ಸೌಹಾರ್ದದ ಮುಖರು ಏನಿದೆ ಅದು ಉಳಿತದೆ.